ಪುಟ್ಟದು ಸೈಪುನಡೆ ಮುಟ್ಟ ಕೈಕಂಜಲು ಸ್ವತಂತ್ರ ಆದುಪ್ಪುನವೇ ಗೋಸ್ವರ್ಗ. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಅಂಚಿನ ಗೋಸರ್ಗ ಮಲ್ಪುಡುಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಪಂತೆರ ಬುಧವಾರ ಕುಡ್ಲದ ಪುರಭವನಡು ಗೋಸರ್ಗ ಪಾತ್ರಕತೆ ಕಾರ್ಯಕ್ರಮಟ್ಟು ಆರು ಆಶೀರ್ವಚನ ಕೊರಿಯರ. ಗೋವನು ಕಂಡೀರ ಸುರಧೇನುವ ಕಂಡೀರ ದಾತೆಯ ಕಂಡೀರ ಜಗನ್ಮಾತೆಯ ಕಂಡೀರ ಗೋವನು ಕಂಡೀರ ಸುರಧೇನುವ ಕಂಡೀರ. ಕುಡ್ಲದ ಪುರಭವನಡು ಬುಧವಾರ ಗೋಸರ್ಗ ಪಾತ್ರಕತೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ನಿಟ್ಟೆ ವಿನಯ್ ಹೆಗ್ಡೆ ಗುರ್ಕಾರ್ಮಿಡ್ ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇತ್ತದ ಕಾರ್ಯಕ್ರಮ ಉದಿಪನಾಂಡ. ನಳಿನ್ ಕುಮಾರ್ ಕಟೀಲ್ ಪಾತಿರ್ದ ದೇಶಡು ಸುರುತ ಸರ್ತಿ ಕೈಕಂಜಲಿನ ಸ್ವಾತಂತ್ರ್ಯಗಾದ ಹೋರಾಟ ಸುರುಮಲ್ತಿನ ಕೀರ್ತಿ ರಾಘವೇಶ್ವರ ಭಾರತಿ ಸ್ವಾಮೀಜಿಯರಿಗೆ ಸಂದಣು ಪಂಡಿರ. ಆದರೆ ಸ್ವಾತಂತ್ರ್ಯ ನಂತರ ನಮ್ಮ ಸ್ವದೇಶಿಯಾಗಿರ್ತಕ್ಕಂಥ ನಮ್ಮ ತಾಯಿಯಾಗಿರ್ತಕ್ಕಂಥ ಗೋಮಾತೆಯ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತು. ಇಷ್ಟರವರೆಗೆ ಎಲ್ಲರೂ ಗೋಮಾತೆಯ ರಕ್ಷಣೆಗಾಗಿ ಹೋರಾಟ ಮಾಡಿದರು. ಆದರೆ ಇವತ್ತು ಪೂಜ್ಯ ಗುರುಗಳು ಗೋಮಾತೆಯ ಸ್ವಾತಂತ್ರ್ಯಕ್ಕಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಮನುಷ್ಯನ 10 ಬಗೆಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥ ಸಂಶೋಧನಾ ಕೇಂದ್ರಗಳಿದ್ದಾವೆ. ಮನುಷ್ಯನ 10 ಚಿಂತನೆಗಳನ್ನು ಜಿಜ್ಞಾಸೆಗಳನ್ನು ಯೋಚನೆ ಮಾಡತಕ್ಕಂಥ ವಿಶ್ವವಿದ್ಯಾನಿಲಯಗಳಿದ್ದಾವೆ. ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಜೋಡಿಸ್ತಕ್ಕಂಥ ಉದ್ಯಮಶೀಲತೆಗಳಿದ್ದಾವೆ. ಆದರೆ ನಮಗೆ ಋಣವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಜೀವನಕ್ಕೆ ಪಾವನತೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಗೋಮಾತೆಯ ಬಗ್ಗೆ ಒಂದು ಚಿಂತನೆ ಮಾಡತಕ್ಕಂಥ ಎಲ್ಲ ಯೋಚನೆಗಳನ್ನು ಮಾಡತಕ್ಕಂಥ ಒಂದೇ ಒಂದು ಸ್ವರ್ಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಪರಮ ಪೂಜ್ಯ ಗುರುಗಳಿಂದ ಅಂತ ಹೇಳ್ತಾ ಇಂಥ ಒಂದು ಅದ್ಭುತ ಕ್ರಾಂತಿ ಇದು. ರಾಘವೇಶ್ವರ ಭಾರತಿ ಸ್ವಾಮೀಜಿಯರ ಆಶೀರ್ವಚನ ಕುರಿತು ಗೋ ಸಂರಕ್ಷಣೆ ಮೀರ್ದ ಕೈಕಂಜಲಿಗೂ ಸ್ವತಂತ್ರ ಬೋರ್ಡು ಪುಟ್ಟುಡ್ದು ಸೈಪುನಡೆ ಮುಟ್ಟ ಕೈಕಂಜಲು ಸ್ವತಂತ್ರ ಆದುಪ್ಪುನವೇ ಗೋಸರ್ಗ. ಉತ್ತರ ಕನ್ನಡ ಜಿಲ್ಲೆಡ್ ಗೋಸರ್ಗ ನಂಚನೆ ದಕ್ಷಿಣ ಕನ್ನಡೊಡ್ಲ ಗೋಸ್ವರ್ಗ ಮಲ್ಪೆರೆ ಸಮಾಜ ದುಮ್ಮು ಬರುಡನ್ ಪಂಡೆರ. ಗೋಸ್ವರ್ಗವು ಗೋ ಸೌಖ್ಯ ಕೇಂದ್ರಿತ. ಏನು ಮಾಡಿದರೆ ಗೋವು ಸುಖವಾಗಿದ್ದೀತು, ಹೇಗೆ ಮಾಡಿದರೆ ಗೋವು ಸುಖವಾಗಿದ್ದೀತು ಎನ್ನುವ ಚಿಂತನೆಯೇ ಗೋಸ್ವರ್ಗದ ಮೂಲ. ಒಂದು ಗೋಸ್ವರ್ಗ ಅಂತ ಏನು ಮಾಡಿದರೆ ಗೋವು ಅತ್ಯಂತ ಹೆಚ್ಚು ಸುಖವಾಗಿದ್ದೀತು ಅಂಥದ್ದೊಂದು ಮಾದರಿ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು. ಈ ಹೆಸರು ಕೊಡ್ಲಿಕ್ಕೆ ಕಾರಣವೂ ಕೂಡ ಅದೇ ಅಂತ, ಗೋವುಗಳ ಪಾಲಿಗೆ ಅದು ಸ್ವರ್ಗ ಆಗಬೇಕು ಅಂತ. ಮತ್ತು ಗೋವುಗಳು ಸುಖವಾಗಿದ್ದರೆ ಭೂಮಿ ಸ್ವರ್ಗ ಆಗ್ತದೆ. ಸ್ವರ್ಗೀಯ ಲೋಕೆ ಕಾಮಧುಕ್ ಭವತಿ ಅನ್ನೋದಕ್ಕೆ ನಾವು ಕೊಡುವ ವ್ಯಾಖ್ಯಾನ ಅದು. ಕಾಮಧೇನು ಸ್ವರ್ಗದಲ್ಲಿ ಇರ್ತಾಳೆ ಅನ್ನೋದು ಒಂದು ಮಾತು. ನಿಜವಾದ್ದೇನೆಂದ್ರೆ ಅದು ಎಲ್ಲಿರ್ತದೆ ಅದು ಸ್ವರ್ಗ ಅಂತ. ಕಾಮಧೇನು ಸುಖವಾಗಿ ಎಲ್ಲಿರ್ತಾಳೋ ಆ ನಾಡು ಸ್ವರ್ಗ ಆಗ್ತದೆ ಅಂತ. ಉತ್ತರಾಕಾಶಿ ಕಪಿಲಾಶ್ರಮದ ರಾಮಚಂದ್ರ ಗುರೂಜಿ, ಎಂಆರ್ಪಿಎಲ್ ಆಡಳಿತ ನಿರ್ದೇಶಕರು ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಗುರ್ಕಾರ್ದಿ ಮೀನಾಕ್ಷಿ ಶಾಂತಿಗೌಡು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರ್ಕಾರ್ಯರು ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್, ಕೆಎಂಎಫ್ ಗುರ್ಕಾರ್ಯರು ರವಿರಾಜ್ ಹೆಗ್ಡೆ, ಪ್ರೊಫೆಸರ್ ಎಂಬಿ ಪುರಾಣಿಕ್, ಕುಂಟಾರ್ ರವೀಶ್ ತಂತ್ರಿ, ಹರಿಕೃಷ್ಣ ಪುನರೂರು, ಪ್ರದೀಪ ಕುಮಾರ ಕಲ್ಕೂರ, ಡಾಕ್ಟರ್ ವಿಷ್ಣು ಭಟ್ ಪಾದೇಕಲ್, ಮುರಳಿ ಹಸನ್ ತಡ್ಕ, ಶ್ರೀ ಕೃಷ್ಣ ನೀರಮೂಲೆ, ಹವ್ಯಕ ಮಹಾಮಂಡಳ ಗುರ್ಕಾರ್ದಿ ಈಶ್ವರಿ ಬೇರ್ಕಡವು, ರೂಪಾಡಿ ಬಂಗೇರ ಪಾಲ್ದೆ ತೊಂಡೆರ.